ಅವತ್ತು ಹೇಗೆ ಪ್ರಸ್ತುತ ಇತ್ತೋ ಇವತ್ತು ಕೂಡ ಅಷ್ಟೇ ಪ್ರಸ್ತುತ. ಅವತ್ತು ದುರ್ಯೋಧನ ಇದ್ದ, ಇವತ್ತು ದುರ್ಯೋಧನ ಇಲ್ವಾ? ಕೆಟ್ಟ ಧನ ಇಲ್ವಾ? ದುರ್ಯೋಧನ ಅಂತಂದ್ರೆ ಏನು? ಕೆಟ್ಟ ಧನ. ಅವತ್ತು ದುಶ್ಯಾಸನ ಇದ್ದ, ಇವತ್ತು ದುಷ್ಟ ಶಾಸನ ಇಲ್ವಾ? ಕೃಷ್ಣ ಮಠವನ್ನೇ ಕುಲಗೆಡಿಸಲಿಕ್ಕೆ ಬಂದಿದ್ರು. ಅವತ್ತು ದುಶ್ಶೀಲ ಇದ್ಲು, ಇವತ್ತು ದುಶ್ಶೀಲ ಇಲ್ವಾ? ಅವತ್ತು ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿರ್ತಕ್ಕಂತಹ ಧೃತರಾಷ್ಟ್ರ ಇದ್ದ, ಇವತ್ತು ಇಂಥ ಹೇಡಿಗಳಿಂದ ನಾಸ್ತಿಕರಿಂದ ತುಂಬಿರತಕ್ಕಂತಹ ಪರಿಸ್ಥಿತಿಯನ್ನ ನೋಡಿದಾಗ ರಾಷ್ಟ್ರ ಧೃತ ಅಂತ ಅನ್ಸುವುದಿಲ್ವಾ? ಎಲ್ಲೋ ಒಂದ್ ಕಡೆ ಒಬ್ಬ ಮಹಾಪುರುಷ ಎದ್ದು ಕೂತ್ಕೊಂಡಿದ್ದಾನಲ್ಲಿ ಇದನ್ನು ಬದಲಾಯಿಸ್ತೀನಿ ಅಂತ. ಆದ್ರೆ ಇಡೀ ದೇಶದ ವಿಶ್ವಾಸ ಹುಡುಗಿ ಹೋಗಿದೆ. ಧೃತರಾಷ್ಟ್ರ ಅವತ್ತು ದುರ್ಯೋಧನ ಇದ್ದ, ಇವತ್ತು ದುರ್ಯೋಧನ. ಅವತ್ತು ದುಶ್ಯಾಸನ ಇದ್ದ, ಇವತ್ತು ದುಶ್ಯಾಸನ ಇದೆ. ಹಿರಿಯರ ಬಾಯಿಂದ ಬಂದಿರತಕ್ಕಂಥ, ಮಹಾಪುರುಷರ ಲೇಖನಿಯಿಂದ ಬಂದಿರತಕ್ಕಂಥ ಶಬ್ದಗಳು ಯಾವತ್ತೂ ಕೂಡ ಒಂದು ವಿಷಯಾಧಾರಿತ ವಸ್ತು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ವಸ್ತು ಆಧಾರಿತವಾಗಿ ಇರುತ್ತೆ, ಆಬ್ಜೆಕ್ಟಿವ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಆ ಸಾಹಿತ್ಯವನ್ನ ಇವತ್ತು ಕೂಡ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಭಾಗವತವನ್ನ, ಅದಕ್ಕೋಸ್ಕರ ಭಾರತವನ್ನ ಇವತ್ತೂ ಕೂಡ ಪೂಜೆ ಮಾಡ್ತೀವಿ. ಯಾಕೆ? ಸಾರ್ವಕಾಲಿಕ ಮೌಲ್ಯಗಳನ್ನು ಅದು ಬ್ರಿಟಿಷರ ಮಾನಸಿಕತೆಯನ್ನು ಹೊತ್ತಿರತಕ್ಕಂಥ ಇತಿಹಾಸಕಾರರು ಬರೆದಿದ್ದು ಈ ದೇಶದಲ್ಲಿ ರಾಜಮನೆತನಗಳ ಇತಿಹಾಸವನ್ನ. ಈ ದೇಶ ರಾಜಮನೆತನಗಳ ಇತಿಹಾಸ ಇಲ್ಲ, ಕಾವಿ ಬಟ್ಟೆಯ ಇತಿಹಾಸ ಈ ಮಣ್ಣಿದ್ದು. ಕಾವಿ ಬಟ್ಟೆ ಇತಿಹಾಸ ಸಾವಿರ ವರ್ಷಗಳ ಆ ಒಂದು ಅದ್ಭುತ ಪರಂಪರೆಯನ್ನ ನಮಗೆ ಕೊಟ್ಟಿದ್ದಿದ್ರೆ ಅದು ರಾಜ ಮಹಾರಾಜರುಗಳೆಲ್ಲ ಬದಲಾಗಿ ನಮ್ಮ ವ್ಯಾಸಪೀಠ ಆ ಪರಂಪರೆಯನ್ನು ಕೊಟ್ಟಿದೆ. ತ್ಯಾಗದ ಪರಂಪರೆ, ಧರ್ಮದ ಪರಂಪರೆ. ಧರ್ಮ ಅಂತಂದ್ರೆ ಕೆಲವು ಮಂದಿಗೆ ಅಪಾರ್ಥವನ್ನೇ ಮಾಡ್ಕೊಳ್ಳುವಂತ ಜನಗಳು ಜಾಸ್ತಿ. ಪೂಜೆ ಮಾಡೋದೇ ಧರ್ಮ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ಖೋಪಡಿಗೆ ಹೋಗುದೇ ಇಲ್ಲ. ಧರ್ಮ ಅಂತಂದ್ರೆ ಏನು ಅಂತ. ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಯೋಗ್ಯತೆ ಕೂಡ ಅವರಿಗಿರುವುದಿಲ್ಲ.